ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರು ಅರ್ಪಿಸುವಂತಹ ಈ ಕಾರ್ಯಕ್ರಮದಲ್ಲಿ ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಎನ್ನುವಂತಹ ವಾರಕ್ಕೊಂದು ಆರೋಗ್ಯ ಮಾಹಿತಿಯನ್ನು ನಾವು ನೀಡ್ತಾ ಇದ್ದೇವೆ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ಈ ಕಾರ್ಯಕ್ರಮದಲ್ಲಿ ವಾರಕ್ಕೊಂದು ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ, ನಾವು ವಾರಕ್ಕೊಂದು ಆರೋಗ್ಯದ ವಿಷಯಗಳನ್ನು ಮಾತಾಡುವಾಗ ಅದಕ್ಕೆ ಪೂರಕವಾದ ಸಂಬಂಧಪಟ್ಟ ಕೆಲವೊಂದು ವಿಷಯಗಳನ್ನು ಸಹ ಕೆಲವೊಂದು ಬಾರಿ ವಾರಕ್ಕೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಈ ವಾರ ವಿಶೇಷವಾದಂತಹ ಒಂದು ಮಾಹಿತಿ ಇ ಸಿಗರೇಟಿನ ಬಗ್ಗೆ. ಕೇಂದ್ರ ಸರ್ಕಾರ ಇ ಸಿಗರೇಟನ್ನು ನಿಷೇಧ ಮಾಡಿದಂತಹ ಒಂದು ಆದೇಶ ಹೊರಬಿದ್ದಿದೆ. ಇಂತಹ ಸಂದರ್ಭದಲ್ಲಿ ಇ ಸಿಗರೇಟ್ ಅಂದರೆ ನಮಗೆ ಆ ಸಿಗರೇಟ್ ಗೊತ್ತು, ಇ ಸಿಗರೇಟ್ ಅಂದರೆ ಏನು ಅಂತ ಹೆಚ್ಚಿನವರಿಗೆ ಗೊತ್ತಿಲ್ಲ. ಇದಕ್ಕೆ ಆ ಸಿಗರೇಟ್ ಮತ್ತು ಇ ಸಿಗರೇಟ್ ಅಂದರೆ ಸಾಧಾರಣವಾದಂತಹ ನಾವು ಎಳೆಯುವ ನೋಡುವ ಸಿಗರೇಟ್ ಮತ್ತು ಇ ಸಿಗರೇಟ್ ಅಂದರೆ ಏನು ಇದು ನೋಡಿ. ಈ ಸಿಗರೇಟು ಮತ್ತು ಆ ಸಿಗರೇಟು ಅಂತಲ್ಲಿ ಸಾಂಪ್ರದಾಯಿಕವಾಗಿ ನಾವು ಏನು ಧೂಮಪಾನ ಅಂತ ನಾವೇನು ಹೇಳ್ತೇವೆ, ಬೀಡಿ, ಸಿಗರೇಟು ಇಂಥವುಗಳನ್ನೆಲ್ಲ ನಾವು ಇದರಲ್ಲಿ ತಂಬಾಕು ಉತ್ಪನ್ನಗಳಿರ್ತವೆ, ಅದನ್ನು ನಾವು ಹೊತ್ತಿಸಿ ಉರಿಸಿಕೊಂಡು ಅದರಿಂದ ಬರುವಂಥ ಸ್ವಾದವನ್ನು ಎಳೆದುಕೊಂಡು ದೇಹಕ್ಕೆ ಒಂದು ತೆಗೆದುಕೊಳ್ಳುವಂಥ ಇದನ್ನು ಸಾಂಪ್ರದಾಯಿಕವಾದಂತಹ ನಾವು ಸಿಗರೇಟ್ ಅಂತ ಹೇಳುವಂಥದ್ದು. ಹೆಚ್ಚಿನ ಜನರು ನಮ್ಮ ಭಾರತ ದೇಶದಲ್ಲಿ ಭಾಳಷ್ಟು ಮಂದಿ ಈ ನಾರ್ಮಲ್ ಸಾಂಪ್ರದಾಯಿಕ ಸಿಗರೇಟನ್ನು ಬಳಸ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸಿಗರೇಟು ಅದನ್ನು ನಾವು ಇಲೆಕ್ಟ್ರಾನಿಕ್ ಸಿಗರೇಟ್ ಅಂತ ಹೇಳ್ತೇವೆ, ವಿದ್ಯುನ್ಮಾನ ಸಿಗರೇಟು ಅಂತ ಹೇಳ್ತೇವೆ. ಅದು ಎಂಡ್ಸ್ ಅಂತಲೂ ಹೇಳ್ತೇವೆ, ನಿಕೋಟಿನ್ ಡ್ರಗ್ ಡೆಲಿವರಿ ಸಿಸ್ಟಮ್ ಅಂಥೇಳಿ. ಸೊ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಯಾವುದೇ ರೀತಿಯ ರೆಗ್ಯುಲರ್ ಸಾಂಪ್ರದಾಯಿಕ ಸಿಗರೇಟ್ಗಳಿಗಿಂತ ಕಡಿಮೆ ನಮಗೆ ತೊಂದರೆ ಇರ್ತದೆ ಅಂತ ಹೇಳಿ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಈ ಸಿಗರೇಟು ಆ ಸಿಗರೇಟು ಎರಡು ಸಹ, ಸಾಂಪ್ರದಾಯಿಕ ಸಿಗರೇಟ್ ಇರ್ಬೋದು, ಇಲೆಕ್ಟ್ರಾನಿಕ್ ಸಿಗರೇಟ್ ಇರ್ಬೋದು, ಎರಡು ಸಹ ದೇಹಕ್ಕೆ ಹಾನಿಕರ, ಅದರಿಂದ ದೇಹಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಶೋಧನೆಗಳು ನಡೆದು 2019ರಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತೇಳಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ತು ಅಂತ ಇದೆ. ಯಾವುದೇ ರೀತಿಯ ವಸ್ತುಗಳನ್ನು ನಾವು ಬ್ಯಾನ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಕೌನ್ಸಿಲ್ ಅಂತ ಇರುತ್ತೆ, ರಿಸರ್ಚ್ ಕೌನ್ಸಿಲ್. ಅದರಿಂದ ತೊಂದರೆಗಳಿದೆ ಅಂತ ಹೇಳೋ ಒಂದು ಮಾನದಂಡ ಹಿಡ್ಕೊಂಡು ಅದನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಅದರ ಸಂಶೋಧನೆಯನ್ನು ತಿಳಿಸಿತು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ಬೆಳವಣಿಗೆಯನ್ನು ತಂದಿದೆ. ಈ ಸಿಗರೇಟನ್ನು ಕೂಡ ಬ್ಯಾನ್ ಮಾಡಿ ಒಂದು ಆದೇಶವನ್ನು ಹೊರಡಿಸಿದೆ. ಮುಂದಿನ ದಿನಗಳಲ್ಲಿ ಅದು ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಆದರೆ ನಮ್ಮ ದೇಶದ ಯುವ ಜನರಿಗೆ ಆರೋಗ್ಯದ ಮೇಲೆ ಧನಾತ್ಮಕವಾದ ಪರಿಣಾಮ ಬೀರುವ ಎಲ್ಲ ಸಾಧ್ಯತೆಗಳು ಇದೆ. ನಮ್ಮ ದೇಶದಲ್ಲಿ ಈ ಸಿಗರೇಟಿನ ಉತ್ಪಾದನೆ ಜಾಸ್ತಿ ಇಲ್ಲ. ಹೆಚ್ಚಿನ ಎಲ್ಲ ಈ ಸಿಗರೇಟುಗಳು ವಿದೇಶಗಳಲ್ಲಿ ಆಗುವಂಥದ್ದು. ನಮ್ಮ ದೇಶ ಆಧುನಿಕತೆಯ ಒಂದು ಹೆಜ್ಜೆ ಮುಂದೆ ಬೇರೆ ದೇಶಗಳಷ್ಟು ಮುಂದೆ ಹೋಗಿಲ್ಲ. ಸಾಮಾನ್ಯವಾಗಿ ಮೆಟ್ರೋಗಳಲ್ಲಿ ಬಾಂಬೆ, ಡೆಲ್ಲಿ, ಕಲ್ಕತ್ತಾ ಅಂಥ ಸಿಟಿಗಳಲ್ಲಿ, ಮೆಟ್ರೋ ನಗರಗಳಲ್ಲಿ ಯುವ ಜನರು ಈ ಸಿಗರೇಟ್ಗಳನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಸೊ ಈ ಸಿಗರೇಟ್ಗಳನ್ನು, ಇಲೆಕ್ಟ್ರಾನಿಕ್ ಸಿಗರೇಟ್ಗಳ ಬಳಕೆ, ಸೇವನೆ, ರಫ್ತು ಮಾಡುವುದು, ಆಮದು ಮಾಡುವುದು, ಸಾಗಣೆ ಮಾಡುವುದು ಎಲ್ಲವನ್ನು ಕೇಂದ್ರ ಸರ್ಕಾರ ನಿಷೇಧ ಮಾಡಿರುವುದು ನಮ್ಮ ವೈದ್ಯರ ದೃಷ್ಟಿನಲ್ಲಿ ಬಹಳ ಒಂದು ಉತ್ತಮವಾದಂತಹ, ಪ್ರಚೋದನಕಾರಿಯಾದಂತಹ ಒಂದು ಆಹ್ಲಾದಕರವಾದ ಬೆಳವಣಿಗೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸಾಧಾರಣವಾಗಿ ನಾವು ನಮ್ಮದಂತಹ ಸಾಧಾರಣ ಸಿಗರೇಟನ್ನು ನೋಡಿದ್ದೇವೆ. ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕಾಲಕ್ಕೆ ಬೀಡಿ ಉದ್ಯಮಕ್ಕೆ ಬಹಳ ಖ್ಯಾತಿ ಪಡೆದಿತ್ತು. ಎಲ್ಲೆಲ್ಲಿಂದ ಬೀಡಿ ಎಲೆಗಳು ಬಂದು ಇಲ್ಲಿ ಬೀಡಿ ಉದ್ಯಮ ಒಂದು ಗೃಹ ಕೈಗಾರಿಕೆಯೇ ಆಗಿತ್ತು. ಹೌದೌದು, ಬಹಳಷ್ಟು ಬೀಡಿ ಉತ್ಪಾದನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇತ್ತು. ಈಗ ಬೀಡಿ ಸೇದುವವರ ಸಂಖ್ಯೆ ಕಡಿಮೆ ಆಗಿದೆ. ಆದರೆ ಈ ನಮ್ಮ ಏನಾಗಿದೆ ಅಂದರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ನಡೆಯುವಂಥ ಒಂದು ನಮ್ಮ ಸಿನಿಮಾಗಳಲ್ಲಿ ಬರುವಂಥ ಒಂದು ವೈಭವೀಕರಣದಿಂದಾಗಿ ಯುವ ಜನರು ಈ ಸಿಗರೇಟಿನ ಬಗ್ಗೆ, ಸಾಂಪ್ರದಾಯಿಕ ಸಿಗರೇಟಿನ ಬಗ್ಗೆ ಇನ್ನೂ ಹೆಚ್ಚಿನ ಒಲವನ್ನು ಇಟ್ಕೊಂಡಿದ್ದಾರೆ. ಬಹಳ ದುರದೃಷ್ಟಕರವಾದಂಥ ವಿಚಾರ. ಯಾಕೆಂತ ಹೇಳಿದರೆ, ನಮ್ಮ ಭಾರತ ದೇಶದಲ್ಲಿ 130 ಕೋಟಿಯಲ್ಲಿ ಒಂದು ಅಂಕಿಅಂಶಗಳ ಕಾಲ ಸುಮಾರು 14ರಿಂದ 15 ಕೋಟಿ ಸಿಗರೇಟ್ ಬಳಕೆದಾರರಿದ್ದಾರೆ ಅಂಥೇಳಿ ಇದು ನಮ್ಮ ಇದರಲ್ಲಿ ತಿಳಿದು ಬಂದಿದೆ, ಮಾಹಿತಿಗಳಿಂದ, ಇಂಟರ್ನಲ್ ರಿಸೋರ್ಸ್ಗಳಿಂದ ತಿಳಿದು ಬಂದಿದೆ. 15 ಕೋಟಿ ಮಂದಿ ಧೂಮಪಾನ ಮಾಡ್ತಾ ಇದ್ದಾರೆ ಅಂದರೆ, ಸಾಮಾನ್ಯವಾಗಿ ಈ ಧೂಮಪಾನ ಮಾಡುವವರು ಹೆಚ್ಚಿನವರು
ಯುವ ಜನರು, ಶಾಲೆ ಕಾಲೇಜಿಗೆ ಹೋಗುವಂಥ ಮಕ್ಕಳು, ಇದು ನಮ್ಮ ತುಂಬ ಪ್ರೊಡಕ್ಟಿವ್ ಆಗಿರುವಂತಹ ಏಜು. ಆ ವ್ಯವಸ್ಥೆನಲ್ಲಿ ಈ ಏಜ್ನಲ್ಲಿ ನಾವು ದೇಶಕ್ಕೆ ಏನಾದರೂ ಸಾಧಿಸಬೇಕು, ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ವಯಸ್ಸಿನಲ್ಲಿ ನಾವು ಧೂಮಪಾನ ಮಾಡಿದರೆ ಇಲ್ಲವಲ್ಲದ ರೋಗಗಳು ಎಲ್ಲರಿಗೂ ಗೊತ್ತು. ಧೂಮಪಾನ ಮಾಡೋದರಿಂದ ಬಾಯಿ ಕ್ಯಾನ್ಸರ್ ಬರ್ತದೆ, ಗಂಟಲಿನ ಕ್ಯಾನ್ಸರ್ ಬರ್ತದೆ, ಶ್ವಾಸಕೋಶದ ಕ್ಯಾನ್ಸರ್ ಬರ್ತದೆ, ಹೃದಯಾಘಾತ ಆಗ್ತದೆ, ಸ್ಟ್ರೋಕ್ ಆಗ್ತದೆ, ಲಕ್ವ ಹೊಡಿತದೆ, ಎಲ್ಲ ಕೊಬ್ಬಿನ ತೊಂದರೆಗಳಾಗ್ತದೆ. ಎಲ್ಲ ಸಾಂಪ್ರದಾಯಿಕವಾದಂಥ ತಂಬಾಕು ಉತ್ಪನ್ನಗಳನ್ನು ಬಳಸುವುದರಿಂದ, ಅದು ಬೀಡಿ ಸಿಗರೇಟ್ ಇರ್ಬೋದು ಅಥವಾ ಗುಟ್ಕಾ ಇರ್ಬೋದು, ಪಾನ್ ಪರಾಗ್ ಇರ್ಬೋದು, ಎಲ್ಲ ರೀತಿಯ ತಂಬಾಕು ಉತ್ಪನ್ನಗಳಿಂದ ದೇಹಕ್ಕೆ ಮಾರಕ ಅಂತ ಹೇಳಿ ಧೂಮಪಾನ ವಿಷಪಾನ, ಧೂಮಪಾನದ ಹೊಗೆ ಮನೆ ಮುಂದೆ ಹೊಗೆ, ಧೂಮಪಾನದ ಸಹವಾಸ ಹೆಂಡತಿ ಮಕ್ಕಳ ಉಪವಾಸ, ಹೀಗೆಲ್ಲ ಬೇರೆ ಬೇರೆ ರೀತಿಯಿಂದ ಡಿಸ್ಕರೇಜ್ ಮಾಡಲಿಕ್ಕೆ ನಾವು ಮಾಡಿದರೂ ಸಹ ಯುವ ಜನರು ಇದನ್ನು ಏನು ನಾವೊಂದು ಮಾತು ಹೇಳ್ತೇವೆ, ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದ ಹಾಗೆ ಅಂತೇಳಿ. ಜನರಿಗೆ ಗೊತ್ತಿದೆ ಅದರಿಂದ ತೊಂದರೆ ಇದೆ ಅಂತ. ಧೂಮಪಾನ ಮಾಡೋದ್ರಿಂದ ಬಾಯಿ ಕ್ಯಾನ್ಸರ್ ಬರ್ತದೆ, ಧೂಮಪಾನ ಮಾಡೋದ್ರಿಂದ ಗಂಟಲಿನ ಕ್ಯಾನ್ಸರ್ ಬರ್ತದೆ, ಶ್ವಾಸಕೋಶದ ಕ್ಯಾನ್ಸರ್ ಬರ್ತದೆ. ಇವನ್ ನೀವು ಅದರ ಪ್ಯಾಕೆಟ್ನಲ್ಲಿ ತೆಗೆದು ನೋಡಿದರೆ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ದೊಡ್ಡ ಅಕ್ಷರಗಳಲ್ಲಿ ಬರೆದಿದ್ದಾರೆ, ಮತ್ತು ಕ್ಯಾನ್ಸರ್ನ ಚಿತ್ರವನ್ನು ಹಾಕಿದ್ದಾರೆ. ಆದರೂ ಸಹ ಯುವಜನರು ಇದಕ್ಕೆ ಮಾರು ಹೋಗ್ತಾ ಇದ್ದಾರೆ. ಅದನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡಬಾರ್ದು ಅಂತ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಸಿಗರೇಟ್, ಸಾಂಪ್ರದಾಯಿಕ ಸಿಗರೇಟ್ ಬ್ಯಾನ್ ಪಬ್ಲಿಕ್ ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನ್ ಮಾಡೋದ್ರ ಜೊತೆಗೆ ಇಲೆಕ್ಟ್ರಾನಿಕ್ ಸಿಗರೇಟ್ಗಳನ್ನು ಹೇಗೆ ಬ್ಯಾನ್ ಮಾಡಿದ್ದಾರೋ ಹಾಗೆ ಈ ನಮ್ಮ ಸಾಂಪ್ರದಾಯಿಕ ಸಿಗರೇಟುಗಳನ್ನು, ತಂಬಾಕು ಉತ್ಪನ್ನಗಳನ್ನೇ ಸಂಪೂರ್ಣವಾಗಿ ಬ್ಯಾನ್ ಮಾಡಿದರೆ ಬಹುಶಃ ಈ ಕ್ಯಾನ್ಸರ್ ರೋಗವನ್ನು ಜಯಿಸಲಿಕ್ಕೆ ಸಾಧ್ಯ ಇದೆ. ಮುಂದುವರಿಯುವಂತಹ ಆಲೋಚನೆಗಳು ಪ್ರತ್ಯೇಕತೆ ಬರಲಿಕ್ಕೆ ಯಾಕೆಂದರೆ ಆದಾಯ ತರುವಂತಹ ಉತ್ಪನ್ನಗಳಲ್ಲಿ ಸಿಗರೇಟು ಮತ್ತು ಎಲ್ಲವೂ ಸೇರಿಕೊಂಡಿದೆ. ಹಾಗಾಗಿ ಅಂತಹ ಆಲೋಚನೆಗಳ ಬದಲು ಜನರನ್ನು ಜಾಗೃತಿ ಮಾಡುವಂತಹ ಕಾರ್ಯಕ್ರಮಗಳು, ಜನರನ್ನು ಜಾಗೃತಿ ಮಾಡುವುದರ ಜೊತೆಗೆ ಎಲ್ಲೋ ಒಂದು ರೀತಿಯ ಇಚ್ಛಾಶಕ್ತಿಯ ಕೊರತೆ ಇದೆ ಅಂತ ನನಗೆ ಅನಿಸುತ್ತೆ. ನಮ್ಮ ರಾಜಕಾರಣಿಗಳು ಯಾರು ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ, ಆಡಳಿತ ವ್ಯವಸ್ಥೆಯ ಚುಕ್ಕಾಣಿ ಹಿಡಿದವರು ಈ ರೀತಿ ತಂಬಾಕು ಉತ್ಪನ್ನಗಳ ಬಳಕೆಯನ್ನು ನಿಷೇಧ ಮಾಡಿ ಬಹಳಷ್ಟು ಒಂದು ರೀತಿಯ ಒಂದು ಕೊಡುಗೆ ನೀಡಿದಂಥ ಒಂದು ಇದು ಆಗುವ ದಿನಗಳು ದೂರ ಇಲ್ಲ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗ ನಾವು ಮಾತನಾಡುವಾಗ ಈ ಸಿಗರೇಟ್ ಮತ್ತು ಆ ಸಿಗರೇಟ್ ಅಂತ ಹೇಳ್ತೇವೆ. ಇದು ಹೇಗೆ ವಿಭಿನ್ನ ಅಂದರೆ, ಈಗ ನಾವು ಸಾಧಾರಣ ಸಿಗರೇಟನ್ನು ನೋಡಿದ್ದೇವೆ, ಬಾಯಿಗೆ ಇಟ್ಟುಕೊಳ್ಳುವುದು, ತುದಿಗೆ ಬೆಂಕಿ ಹಚ್ಚುವುದು, ಹೊಗೆ ಎಳೆಯುವುದು, ಬಾರಿ ಅದರ ಆಕರ್ಷಣವಾದಂತಹ ಭಂಗಿಗಳಲ್ಲಿ ನಿಲ್ಲುವಂತಹ ಎಲ್ಲ ಜಾಹೀರಾತುಗಳನ್ನು ನೋಡ್ತೇವೆ, ಉತ್ತೇಜಕ ಜಾಹೀರಾತುಗಳು. ಈಗ ಅದೆಲ್ಲ ಕಡಿಮೆ ಆಗಿದ್ದಕ್ಕೆ ನಿಷೇಧ ಬಂದಿದೆ. ಆದರೂ ಕೂಡ ಈ ಸಿಗರೇಟ್, ಎಲೆಕ್ಟ್ರಾನಿಕ್ ಸಿಗರೇಟ್ ಹೇಗೆ ವಿಭಿನ್ನ ನೋಡಿ. ಎಲೆಕ್ಟ್ರಾನಿಕ್ ಸಿಗರೇಟ್ ಅಂದರೆ ಅದು ಒಂದು ರೀತಿಯ ಬ್ಯಾಟರಿ ಚಾಲಿತ ಯಂತ್ರ, ಬ್ಯಾಟ್ರಿಯಿಂದ ನಡೆಯುವಂಥ ಒಂದು ಸಣ್ಣ ಬೇರೆ ಬೇರೆ ಶೇಪ್ಗಳಲ್ಲಿ ಬರ್ತದೆ. ಸುಮಾರು ಒಂದು 450 ವಿವಿಧ ರೀತಿಯ ಈ ಸಿಗರೇಟುಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಮಾರುಕಟ್ಟೆಯಲ್ಲಿ ಅಂದರೆ ಓಪನ್ ಮಾರ್ಕೆಟ್ನಲ್ಲಿ ಸಿಗಲಿಲ್ಲದಿದ್ದರೂ ಆನ್ಲೈನಲ್ಲಿ ನಿಮಗೆ ಸಿಗುವಂಥದ್ದು. ಮೊನ್ನೆ ಕಳೆದ ಕಾರ್ಯಕ್ರಮಗಳಲ್ಲಿ ನಾವು ಹೇಳಿದ್ವಿ, ಆನ್ಲೈನ್ ಮೆಡಿಕೇಶನ್ ಬೇಕಾದಷ್ಟು ಸಿಗ್ತದೆ ಅಂತೇಳಿ. ಅದೇ ರೀತಿ ಆನ್ಲೈನಲ್ಲಿ ನಮಗೆ ಈ ಸಿಗರೇಟುಗಳು ನಮಗೆ ಸಿಗ್ತಾ ಇದೆ. ಅಂಗಡಿಯಲ್ಲಿ ಸಿಕ್ಕದಿದ್ದರೂ ಕೂಡ ಅಂತಹ ವಸ್ತುಗಳು ನಮಗೆ ಇಲ್ಲಿ ಅಂತರ್ಜಾಲದಲ್ಲಿ ಸಿಗ್ತದೆ. ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡಿದರೆ ನಿಮ್ಮ ಮನೆಗೆ ಬಾಗಿಲಿಗೆ ಬಂದು ಬೀಳ್ತದೆ. ಈ 450 ವಿವಿಧ ರೀತಿಯ ಆಕಾರದ ಶೇಪಿನ ಈ ಸಿಗರೇಟುಗಳು ಲಭ್ಯವಿದೆ. ಇದರಲ್ಲಿ ಏನಿದೆ ಅಂತ ಹೇಳಿದರೆ, ಒಂದು ಅಟೋಮೈಸರ್ ಅಂತ ಹೇಳಿದೆವು, ಈ ದ್ರಾವಣ ಅಂತ, ಈ ಲಿಕ್ವಿಡ್ ಅಂತ ಇರುತ್ತೆ ಅದರಲ್ಲಿ, ಈ ದ್ರಾವಣ ಅಂತೇಳಿ. ಆ ದ್ರಾವಣದಲ್ಲಿ ನಿಕೋಟಿನ್ ಇರುವಂಥದ್ದು, ನಿಕೋಟಿನ್ ಇಲ್ಲದೇ ಇರುವಂಥದ್ದಿದೆ, ನಿಕೋಟಿನ್ ಯುಕ್ತ ಮತ್ತು ನಿಕೋಟಿನ್ ಮುಕ್ತ ಅಂತೇಳಿ. ಮತ್ತು ಅದರಲ್ಲಿ ಬೇರೆ ಬೇರೆ ಸುಗಂಧಕಾರಿ ಪರಿಮಳ ಇರುವಂಥದ್ದು, ಬೇರೆ ಬೇರೆ ಫ್ಲೇವರ್ದ ಈ ಸಿಗರೇಟುಗಳು ಲಭ್ಯವಿದೆ. ಅಂದರೆ ಅದರ ಒಳಗಡೆ, ಅಟೋಮೈಸರ್ನ ಒಳಗಡೆ ಒಂದು ಕಾಯಿಲ್ ಇರುತ್ತದೆ. ಅದನ್ನು ನೀವು 100 ರಿಂದ 120 ಡಿಗ್ರಿಗೆ ಬ್ಯಾಟ್ರಿ ಚಾಲಿತ ಅದನ್ನು ಹೀಟ್ ಮಾಡಿದಾಗ, ಸ್ವಿಚ್ ಆನ್ ಮಾಡಿದಾಗ, ಒಂದು ಸೆನ್ಸಾರ್ ಆನ್ ಮಾಡಿದಾಗ ಈ ದ್ರಾವಣ ಹಬೆಯಾಡ್ತದೆ. ಆವಾಗ ಅದರಿಂದ ಬರುವಂಥ ಈ ಸುಗಂಧದ ಪರಿಮಳ ಉಂಟಲ್ಲ, ಅದು ನಿಕೋಟಿನ್ ಯುಕ್ತ ಪರಿಮಳ. ಅದನ್ನು ನಾವು ದೇಹದ ಒಳಗೆ ತೆಗೆದುಕೊಂಡಾಗ, ಬಾಯಿಯ ಮುಖಾಂತರ ತೆಗೆದುಕೊಂಡು ಶ್ವಾಸಕೋಶಕ್ಕೆ ಹೋಗಿ ಮೂಗಿನಿಂದ ಬಾಯಿನಿಂದ ಹೊರಗೆ ಹೋಗಿ ಬಿಡುವಂಥದ್ದು. ಸಾಂಪ್ರದಾಯಿಕ ಸಿಗರೇಟಿಗೂ ಈ ಸಿಗರೇಟಿಗೂ ಸ್ವಲ್ಪ ಭಿನ್ನವಾದಂಥ ಇದು. ಅದರಲ್ಲಿ ಬರುವಷ್ಟೇ ಹೊಗೆ ಇದರಲ್ಲೂ ಬರ್ತದೆ. ಸಾಂಪ್ರದಾಯಿಕ ಸಿಗರೇಟ್ಗಳಲ್ಲಿ ನಾವು ತಂಬಾಕುವನ್ನು ಉರಿಸ್ತೇವೆ. ತಂಬಾಕುವನ್ನು, ಸಿಗರೇಟಿನ ಒಳಗಡೆ ತಂಬಾಕು ಇರ್ತದೆ, ಅದನ್ನು ಉರಿಸಿದಾಗ ಅದರಲ್ಲಿರುವಂತಹ ನಿಕೋಟಿನ್ ರಿಲೀಸ್ ಆದಾಗ ಮನುಷ್ಯನಿಗೆ ಯಾವುದೋ ರೀತಿಯ ಉನ್ಮಾದ, ಒಂದು ಆಹ್ಲಾದಕರ ಭಾವನೆ ಉಂಟಾಗ್ತದೆ ಅಂತ ನಾವು ತಿಳಿದಿದ್ದೇವೆ. ಸೊ ಅದರ ಮುಖಾಂತರ ಒಂದು ರೀತಿಯ ವಿಶೇಷವಾದಂಥ ಒಂದು ಉನ್ಮಾದ ಕಿಕ್ ಕೊಡ್ತದೆ ಅಂತೇಳಿ ಜನರು ಹೇಳ್ತಾರೆ.
ಸೊ ಅಂತಹ ಬರ್ನ್ ಆಗುವಂಥದ್ದು. ಈಗ ಒಂದು ಸಾಂಪ್ರದಾಯಿಕ ಸಿಗರೇಟಿನಲ್ಲಿ ಅದರಲ್ಲಿರುವಂಥ ನೈಟ್ರೋಸಮೈನ್ ಅಂತ ಹೇಳುವಂಥ ಅಥವಾ ಹೈಡ್ರೋಕಾರ್ಬನ್ ಅಥವಾ ಕಾರ್ಬನ್ ಮೊನಾಕ್ಸೈಡ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಬೇರೆ ಬೇರೆ ಒಂದು 150 ಡಿಗ್ರಿನಲ್ಲಿ ದಹಿಸುವಾಗ ಆ ತಂಬಾಕು ಉತ್ಪನ್ನ ಸುಮಾರು ಒಂದು 4,500 ರೀತಿ ವಿಶೇಷವಾದಂಥ ವಿಷಾನಿಲಗಳು ರಿಲೀಸ್ ಆಗ್ತದೆ. ಅದು ದೇಹಕ್ಕೆ ಸೇರಿ ವಿಷವಾಗಿ ಪರಿವರ್ತನೆ ಆಗುವಂಥದ್ದು, ರಕ್ತಕ್ಕೆ ಸೇರಿ. ಈ ಸಿಗರೇಟಿನಲ್ಲಿ, ಇಲೆಕ್ಟ್ರಾನಿಕ್ ಸಿಗರೇಟ್ನಲ್ಲಿ ಬರೀ ಈ ದ್ರಾವಣ ಹಬೆಯಾಡಿದಾಗ ಅದರಲ್ಲಿ ಹೊಗೆ ಮಾತ್ರ ಬರುವಂಥದ್ದು. ಅದರಿಂದ ಒಂದು ಹೊಗೆ ಬಂದಾಗ ಅದನ್ನು ದೇಹದ ಒಳಗೆ ತಗೊಂಡು ಬಿಡುವಂಥದ್ದು. ಸೊ ಸಾಂಪ್ರದಾಯಿಕ ಸಿಗರೇಟ್ಗಿಂತ ಈ ಸಿಗರೇಟ್ ಸೇಫ್ ಅಂತೇಳಿ, ಸ್ವಲ್ಪ ಬೆಟರ್ ಅಂತ ಹೇಳಿ ಜನರನ್ನು ಮರಳು ಮಾಡುವಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ಯುವ ಜನರು ಈ ಇಲೆಕ್ಟ್ರಾನಿಕ್ ಸಿಗರೇಟ್ಗೆ ಹೆಚ್ಚು ಹೆಚ್ಚು ಮಾರು ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅದರ ಸಂಶೋಧನೆಗಳ ಪ್ರಕಾರ ಈ ಸಿಗರೇಟು ಸಹ ಆ ಸಿಗರೇಟಿನಂತೆ, ಸಾಂಪ್ರದಾಯಿಕ ಸಿಗರೇಟಿನಂತೆ ಇಲೆಕ್ಟ್ರಾನಿಕ್ ಸಿಗರೇಟು ಸಹ ಆರೋಗ್ಯಕ್ಕೆ ಮಾರಕ, ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ, ಸ್ಟ್ರೋಕ್ ಆಗುವ ಸಾಧ್ಯತೆ ಇದೆ, ಕ್ಯಾನ್ಸರ್ ಬರುವ ಸಾಧ್ಯತೆಗಳಿದೆ. ಅದನ್ನು ಸಹ ನಿಷೇಧನ ಮಾಡಲಾಗಿದೆ. ಈ ರೀತಿಯ ಒಂದು ಜನ ಇದನ್ನು ತಿಳ್ಕೊಂಡ್ರೆ ಈ ಸಿಗರೇಟನ್ನು ಆ ಸಿಗರೇಟನ್ನು ಎರಡನ್ನು ಬಿಟ್ಟರೆ ಒಂದು ಆರೋಗ್ಯಪೂರ್ಣವಾದ ಜೀವನ ನಡೆಸಲಿಕ್ಕೆ ಸಾಧ್ಯವಿದೆ. ಡಾಕ್ಟ್ರೇ, ಈಗ ನಾವು ಈ ಸಿಗರೇಟ್ ಅಂದರೆ ಹೇಗೆ, ಏನು ಭಿನ್ನ ಏನು ಅಂತ ನೀವು ಹೇಳಿದ್ರಿ. ಈಗ ಆ ಸಿಗರೇಟ್ ಸೇದುವವರಿಗೆ ಈ ಸಿಗರೇಟ್ ಸೇದುವುದರಿಂದ ಆಗುವ ಲಾಭಗಳೇನು? ನೋಡಿ, ಇಲೆಕ್ಟ್ರಾನಿಕ್ ಸಿಗರೇಟ್ ಸಾಂಪ್ರದಾಯಿಕ ಸಿಗರೇಟ್ಗಳಿಗಿಂತ ಸ್ವಲ್ಪ ಹೆಚ್ಚು ಸುರಕ್ಷಿತ ಅಂತ ಒಂದು ಭಾವನೆ ಜನರಲ್ಲಿದೆ. ಇದು ಯಾಕೆ ಅಂತ ಹೇಳಿದರೆ, ಈ ಇಲೆಕ್ಟ್ರಾನಿಕ್ ಸಿಗರೇಟಲ್ಲಿ ಏನು ನಾವು ಈ ಹಬೆಯನ್ನು ಈ ದ್ರಾವಣವನ್ನು ಬಿಸಿ ಮಾಡಿ ಅದರಿಂದ ಬರುವಂಥ ಹಬೆಯನ್ನು ಬಾಯಿಯ ಮುಖಾಂತರ ಒಳಗೆ ಎಳೆದುಕೊಂಡು ಹೊರಗಡೆ ಬಿಟ್ಟಾಗ ಅದರಲ್ಲಿ ನಿಕೋಟಿನ್ ಮುಕ್ತವಾಗಿದ್ದರೆ ಹೊಗೆಯಂತೂ ಬರ್ತದೆ, ಆಹ್ಲಾದಕರ ಭಾವನೆ ಉಂಟಾಗ್ತದೆ. ಆದರೆ ದೇಹಕ್ಕೆ ಅದಕ್ಕಿಂತ ಕಡಿಮೆ ತೊಂದರೆ ಆಗ್ತದೆ ಅಂತ ಹೇಳಿ ಒಂದು ಭಾವನೆ ಜನರಲ್ಲಿದೆ. ಆದರೆ ನಿಕೋಟಿನ್ ಇದ್ದರೆ ಖಂಡಿತವಾಗಿ ಸಹ ವಿಷ ಯಾವತ್ತೂ ವಿಷವೇ. ನೀವು ಅದನ್ನು 1 ಚಮಚೆ ತಗೊಂಡ್ರೂ ಅಷ್ಟೇ, 1 ಲೀಟರ್ ತಗೊಂಡ್ರೂ ಅಷ್ಟೇ, ದೇಹವನ್ನು ಸುಡಲಿಕ್ಕೆ ಸಾಕಾಗ್ತದೆ. ಲಾಭ ಅಂತ ಹೇಳೋದು ಮಾತ್ರ, ಲಾಭದ ಜೊತೆಗೆ ನಷ್ಟ ತುಂಬ ಇರ್ತದೆ. ತುಂಬ ಖಂಡಿತವಾಗಿದೆ. ಆ ಕ್ಷಣಿಕ ಸುಖಕ್ಕಾಗಿ ಜನರು ಈ ನಿಕೋಟಿನನ್ನು ದೇಹಕ್ಕೆ ತೆಗೆದುಕೊಂಡ್ರೆ ಅದು ನಮ್ಮ ದೇಹದ ನಮ್ಮ ರಕ್ತನಾಳಗಳನ್ನು ಪೆಡಿಸಿಕೊಳ್ತದೆ, ಕೊಲೆಸ್ಟ್ರಾಲನ್ನು ಜಾಸ್ತಿ ಮಾಡ್ತದೆ, ಸ್ಟ್ರೋಕ್ ಆಗಲಿಕ್ಕೆ ಕಾರಣ ಆಗ್ತದೆ, ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಕಾರಣ ಆಗ್ತದೆ, ಬೇರೆ ಬೇರೆ ರೀತಿಯ ತೊಂದರೆಗಳಿಗೆ ಕಾರಣ ಆಗ್ತದೆ. ಹೊಗೆ ಅದರಲ್ಲೂ ಇರ್ತದೆ, ಇದರಲ್ಲೂ ಇರ್ತದೆ. ಇನ್ಫ್ಯಾಕ್ಟ್ ನಮ್ಮ ಇಲೆಕ್ಟ್ರಾನಿಕ್ ಸಿಗರೇಟ್ಗಳಲ್ಲಿ ಬರುವಂಥ ಹೊಗೆ ನಾರ್ಮಲ್ ಸಿಗರೇಟ್ಗಿಂತ ಜಾಸ್ತಿ ಹೊಗೆ ಬರ್ತದೆ. ಸೊ ಅದು ಆದರೆ ವಾತಾವರಣದಲ್ಲಿ ಬೇಗ ವಿಲೀನವಾಗ್ತದೆ. ನಮ್ಮ ರೆಗ್ಯುಲರ್ ಸಾಂಪ್ರದಾಯಿಕ ಸಿಗರೇಟ್ಗಳಲ್ಲಿ ಏನು ಹೊಗೆ ಬರ್ತದೆ ಅದು ಆದಷ್ಟು ಬೇಗನೆ ಹೊರಗಿನ ವಾತಾವರಣದಲ್ಲಿ ವಿಲೀನ ಆಗುವುದಿಲ್ಲ, ಬಟ್ ಇದು ವಿಲೀನ ಆಗ್ತದೆ. ನಾವು ಸೊಳ್ಳೆ ಬತ್ತಿಯನ್ನು ಉರಿಸಿದ ಹಾಗೆ, ಸೊಳ್ಳೆ ಬತ್ತಿ ಉರಿಸಿದರೆ ತುಂಬ ಹೊಗೆ ಕಾಣ್ತದೆ. ಅದೇ ಅದರ ದ್ರಾವಣವನ್ನು ಉಪಯೋಗಿಸಿದರೆ ಆ ದ್ರಾವಣದಲ್ಲಿ ಹೊಗೆ ಕಾಣುವುದಿಲ್ಲ, ಖಾಲಿ ಅದರ ಒಂದು ರೀತಿಯ ಪರಿಮಳ ಅಥವಾ ಅಂಟು ವಾಸನೆ ಕಾಣ್ತದೆ. ವಿಕರ್ಷಕವಾದಂತಹ ಒಂದು ಇದು ಸುಗಂಧ ದ್ರವ್ಯದಿಂದ ಸೊಳ್ಳೆಯನ್ನು ದೂರ ಮಾಡುವಂತಹ. ಈಗ ಅದು ಸೊಳ್ಳೆಗೆ ನಾಟುವುದಿಲ್ಲ, ಅದು ಬೇರೆ ವಿಷಯ. ಹಾಗೆ ಇದರಲ್ಲಿ ಸಹ ಇದಕ್ಕಿಂತ ಅದು ಬೆಟರ್ ಅಂತ ಹೇಳುವ ಒಂದು ಭಾವನೆ. ಸಾಂಪ್ರದಾಯಿಕ ಸಿಗರೇಟ್ಗಿಂತ ಈ ಸಿಗರೇಟ್ ಸುರಕ್ಷಿತ ಅಂತ ಒಂದು ಮಾನಸಿಕವಾದಂಥ ಒಂದು ನೆಮ್ಮದಿ ಸೇದುವವನಿಗೆ ಇರ್ತದೆ. ಆದರೆ ಅದು ಸಹ ತೊಂದರೆ ಇದೆ ಅಂತ ಹೇಳಿ ಇತ್ತೀಚಿನ ಸಂಶೋಧನೆಗಳಿಂದ ಸಾಬೀತಾಗಿದೆ. ಇನ್ನೊಂದು, ನಮ್ಮ ಈ ಸಾಂಪ್ರದಾಯಿಕ ಸಿಗರೇಟ್ಗಳಲ್ಲಿ ಪ್ಯಾಸಿವ್ ಸ್ಮೋಕಿಂಗ್ ತುಂಬ ಡೇಂಜರಸ್. ಯಾರು ಸಿಗರೇಟ್ ಎಳಿತಾನೋ ಅವನಿಗೆ ಆಗುವ ತೊಂದರೆ ಎಷ್ಟೇ ಅದನ್ನು ಪಕ್ಕದಲ್ಲಿ ಅದನ್ನು ಸೇದುವವನಿಗೆ. ಈಗ ನಾವೊಂದು ಸಿಗರೇಟ್ ಎಳೆದು ಅದರಿಂದ ಹೊರಗೆ ಬಿಟ್ಟಾಗ ಅದು ಇನ್ನೊಬ್ಬನು ಅದನ್ನು ಪಾಸಿವಾಗಿ ಅದನ್ನು ದೇಹಕ್ಕೆ ತೆಗೆದುಕೊಂಡಾಗ ಅವನಿಗೆ ಸಹ ತೊಂದರೆ ಆಗುವ ಸಾಧ್ಯತೆ ಇದೆ. ಆದರೆ ಇಲೆಕ್ಟ್ರಾನಿಕ್ ಸಿಗರೇಟ್ಗಳಲ್ಲಿ ಪ್ಯಾಸಿವ್ ಸ್ಮೋಕರ್ಗಳಿಗೆ ಆಗುವ ತೊಂದರೆಗಳು ಬಹಳಷ್ಟು ಕಡಿಮೆ ಅಂತೇಳಿ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಸೊ ಅದು ಏನೇ ತೊಂದರೆ ಆಗೋದಿದ್ರು ಅವನಿಗೆ ಮಾತ್ರ, ಅವನ ಹತ್ತಿರದವನಿಗೆ ಅದರಷ್ಟು ಆಗೋದಿಲ್ಲ. ತೊಂದರೆ ಆಗ್ಬೋದು, ಆದರೆ ಅಷ್ಟು ತೊಂದರೆ ಆಗುವುದಿಲ್ಲ ಅಂತೇಳಿ ತಿಳಿದು ಬಂದಿದೆ. ಇನ್ನೊಂದು, ಕಾಸ್ಟಿನ ವೆಚ್ಚದ ವಿಚಾರ ಬಂದಾಗ ಸಾಮಾನ್ಯವಾಗಿ ಈ ಇಲೆಕ್ಟ್ರಾನಿಕ್ ಸಿಗರೇಟುಗಳು ನಮ್ಮ ಭಾರತದಲ್ಲಿ ಉತ್ಪಾದನೆ ಆಗುವುದೇ ಇಲ್ಲ. ಜಾಗತಿಕ ಅಂಕಿ ಅಂಶಗಳ ಪ್ರಕಾರ ಚೈನಾದಲ್ಲಿ 90% ಇಲೆಕ್ಟ್ರಾನಿಕ್ ಸಿಗರೇಟ್ಗಳು ಮಾರಲ್ಪಡುವುದು ಚೈನಾದಲ್ಲಿ. ಯುರೋಪ್ ಮತ್ತು ಅಮೇರಿಕನ್ ಕಂಟ್ರೀಸಲ್ಲಿ ಹೈಯೆಸ್ಟ್, ನೇಪಾಳ್, ಇಂಡೋನೇಷ್ಯಾ,
ಮತ್ತು ಸೌತ್ ಅಮೇರಿಕನ್ ಕಂಟ್ರೀಸ್ಗಳಲ್ಲಿ, ಬ್ರೆಜಿಲ್ ಅಂತಹ ಕಂಟ್ರಿಗಳಲ್ಲಿ, ಕೀನ್ಯಾ ಅಂಥ ಕಂಟ್ರಿಗಳಲ್ಲಿ ಇದು ಉತ್ಪಾದನೆಯಾಗಿ ಜಾಸ್ತಿ ಸೇಲ್ ಆಗುವಂಥದ್ದು. 90% ಮಾರ್ಕೆಟ್ ಇರೋದು ನಮ್ಮ ಚೈನಾದಲ್ಲಿ. ಭಾರತದಲ್ಲಿ ಇಲೆಕ್ಟ್ರಾನಿಕ್ ಸಿಗರೇಟುಗಳು ಲಭ್ಯವಿದೆ ಆನ್ಲೈನಲ್ಲಿ, ಆದರೆ ಅದರ ಉತ್ಪಾದನೆ ನಡೆಯುವುದಿಲ್ಲ. ಆದರೆ ಒಮ್ಮೆಗೆ ನಿಮಗೆ ಇಲೆಕ್ಟ್ರಾನಿಕ್ ಸಿಗರೇಟ್ಗಳಿಗೆ ನಾನು ತಿಳಿದ ಪ್ರಕಾರ, ನಾನು ಇಂಟರ್ನೆಟ್ ಗೂಗಲಲ್ಲಿ ನೋಡಿದಾಗ ಸುಮಾರು 2,500-3,000 ಆ ಒಂದು ಮೆಷಿನಿಗಿದೆ. ಆಮೇಲೆ ನೀವು ದ್ರಾವಣ ಖಾಲಿಯಾದಾಗ ದ್ರಾವಣ ತುಂಬಿಸಿದ್ರೆ ಆಯ್ತು ಅಷ್ಟೇ. ಈಗ ತಾನು ಹೇಳಿ, ಈಗ ನಾನು ಹೇಳಿದ ಹಾಗೆ ಗುಡ್ ನೈಟ್ ಹೊಗೆ ಬತ್ತಿ ಇದಕ್ಕೂ ಮತ್ತು ಅದರ ದ್ರಾವಣವನ್ನು ಖಾಲಿಯಾದಾಗಿ ಚೇಂಜ್ ಮಾಡಿದರೆ ಆಯಿತು. ಹಾಗೆ ಇದರಲ್ಲಿಯೂ ಅಷ್ಟೇ ಈ ದ್ರಾವಣವನ್ನು ಅದಕ್ಕೆ ಹಾಕಿ ಅದನ್ನು ಸ್ವಿಚ್ ಆನ್ ಮಾಡಿದಾಗ, ಸೆನ್ಸರ್ ಆನ್ ಮಾಡಿದಾಗ ಬ್ಯಾಟ್ರಿ ಚಾಲಿತ ಯಂತ್ರದಲ್ಲಿ ಹೊಗೆ ಬರುವಂಥದ್ದು. ಸೊ ನೀವು ಖರ್ಚನ್ನು ಆಲೋಚನೆ ಮಾಡಿದ್ರಿ. ಈಗ ನಾನು ತಿಳಿದ ಪ್ರಕಾರ ಒಂದು ನಾರ್ಮಲ್ ಸಿಗರೇಟಿಗೆ 15ರಿಂದ 20 ರೂಪಾಯಿನೋ ಇದೆ. ಒಂದು ಪ್ಯಾಕೆಟ್ ಸಿಗರೇಟಿಗೆ 180-200 ರೂಪಾಯಿ. ಒಂದು ಪ್ಯಾಕೆಟಲ್ಲಿ ಬಹುಶಃ 10 ಸಿಗರೇಟ್ ಇರ್ತದೆ. ಸರ್ಕಾರ ಬಹಳಷ್ಟು ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ಯಾಕೆಂದರೆ ಒಂದೊಂದು ಸಿಗರೇಟ್ ಆಗಿ ಮಾರಬಾರ್ದು, ಲೂಸ್ ಮಾರಬಾರ್ದು ಅಂತ. ಯಾಕೆಂದರೆ ಇಡೀ ಪ್ಯಾಕೆಟ್ ತಗೊಳ್ಳಿ ಅಂತ, ಇಡೀ ಪ್ಯಾಕೆಟ್ ತಗೊಳ್ಳಿಕ್ಕೆ ಅವ್ರ ಹತ್ರ ಹಣ ಇರುವುದಿಲ್ಲ. ಅದನ್ನು ಧೂಮಪಾನ ಮಾಡೋದನ್ನು ವಿಕರ್ಷಿಸಲಿಕ್ಕೆ ಬೇಕಾಗಿ ಈ ರೀತಿಯ ಒಂದು ವ್ಯವಸ್ಥೆ ಮಾಡೋದು. ಸೊ ಸಾಂಪ್ರದಾಯಿಕ ಸಿಗರೇಟು ಇದಕ್ಕಿಂತ ಕಾಸ್ಟ್ಲಿ ನಮ್ಮ ಇಲೆಕ್ಟ್ರಾನಿಕ್ ಸಿಗರೇಟ್ಗಳಿಗಿಂತ. ಒಮ್ಮೆಲೆ ನೀವು 2,000-3,000 ರೂಪಾಯಿ ಇಲೆಕ್ಟ್ರಾನಿಕ್ ಸಿಗರೇಟ್ ಮೆಷಿನ್ ತಗೊಂಡ್ರೆ ಆಮೇಲೆ ದಿನದ ವೆಚ್ಚ ಬಹಳಷ್ಟು ಕಡಿಮೆ ಇರ್ತದಂತೆ. ಸೊ ನಿಮಗೆ ಸಾಂಪ್ರದಾಯಿಕ ಸಿಗರೇಟಿಗಿಂತ ವೆಚ್ಚ ಕಡಿಮೆ. ಈ ಒಂದು ಕಾರಣದಿಂದ ಹೆಚ್ಚಿನ ಜನರು ಇಲೆಕ್ಟ್ರಾನಿಕ್ ಸಿಗರೇಟ್ಗಳಿಗೆ ಮಾರು ಹೋಗ್ತಾ ಇದ್ದಾರೆ. ಸೊ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ನಮಗೆ ಕ್ಷಣಿಕವಾಗಿ ಇಲೆಕ್ಟ್ರಾನಿಕ್ ಸಿಗರೇಟ್ಗಳು ಸಾಂಪ್ರದಾಯಿಕ ಸಿಗರೇಟ್ಗಳಿಗಿಂತ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ಬೋದು. ಆದರೆ ಇತ್ತೀಚಿನ ಸಂಶೋಧನೆಗಳಿಂದ ತಿಳಿದು ಬಂದ ವಿಚಾರ, ಇಲೆಕ್ಟ್ರಾನಿಕ್ ಸಿಗರೇಟುಗಳು ಹಾನಿಕರ, ದೇಹಕ್ಕೆ ತೊಂದರೆ ನೀಡುತ್ತದೆ. ಈ ಕಾರಣದಿಂದ ಸಿಗರೇಟನ್ನು ಯಾವುದೇ ರೂಪದಲ್ಲಿ ಬಳಸಿದರೂ ಅದಕ್ಕೆ ದೇಹಕ್ಕೆ ಮಾರಕ, ಹಾನಿಕಾರಕ. ಸೊ ನಾನು ವೀಕ್ಷಕರಲ್ಲಿ ಕೇಳೋದಿಷ್ಟೇ, ದಯವಿಟ್ಟು ತಂಬಾಕು ಉತ್ಪನ್ನಗಳನ್ನು ಅದು ಯಾವುದೇ ರೂಪದಲ್ಲಿ ಆದರೂ ದಯವಿಟ್ಟು ಬಳಸುವುದು ಬೇಡ. ಬಳಸದೇ ಇದ್ದಲ್ಲಿ ನಾವು ಆರೋಗ್ಯಕರವಾಗಿ ಬದುಕಲಿಕ್ಕೆ ಸಾಧ್ಯವಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾವುದೇ ತಂಬಾಕು ಉತ್ಪನ್ನಗಳು, ಅದರಲ್ಲಿ ಎಲೆಕ್ಟ್ರಾನಿಕ್ ಸಿಗರೇಟ್ ಆಗಲಿ ಮಾಮೂಲಿ ಸಿಗರೇಟ್ ಆಗಲಿ, ಎಲ್ಲವೂ ಆರೋಗ್ಯಕ್ಕೆ ಹಾನಿಕಾರಕವೇ. ನಾವು ಅದನ್ನು ಬಳಸಲಿಕ್ಕೆ ಮಾಡಿದಂತಹ ವೆಚ್ಚದ 2-3 ಪಟ್ಟು ವೆಚ್ಚವನ್ನು ನಮ್ಮ ಆರೋಗ್ಯಕ್ಕೆ ಅದು ಮಾಡಿಸಿಕೊಳ್ತದೆ ಮತ್ತು ಮುಂದೊಂದು ದಿನ. ಖಂಡಿತವಾಗಿ. ಯಾಕೆ ಅಂತ ಹೇಳಿದರೆ, ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಹಿಂದಿನ ಕಾಲದಲ್ಲಿ ತಮಗೆಲ್ಲ ಗೊತ್ತಿರ್ಬೋದು, ಈ ಕ್ಯಾನ್ಸರ್ ಬರುವಂಥದ್ದು ಮತ್ತು ಸ್ಟ್ರೋಕ್ ಆಗುವಂಥದ್ದು, ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಇಳಿ ವಯಸ್ಸಿನಲ್ಲಿ ಆಗ್ತಾಯಿತ್ತು. ಏನಿದ್ರು 60ರ ನಂತರವೇ. ಅದು ಕೂಡ ಶ್ರೀಮಂತರಿಗೆ ಬರುವ ಕಾಯಿಲೆ ಅಂತಲೇ ಇತ್ತು ಒಂದು ಕಾಲದಲ್ಲಿ, ನಂಬಿಕೆಗಳು ಹಾಗೆ. ಈಗ ಏನಾಗಿದೆ, ತಾವು ನೋಡಿರ್ಬೋದು, ಇವತ್ತಿನ ಪೇಪರಲ್ಲಿ ನೋಡಿದೆ, 25ರ ವಯಸ್ಸಿನ ಯುವಕ ಕುಸಿದು ಮೃತ್ಯು. ಅಂದರೆ ಕುಸಿದಿವೆ ಯಾಕೆ? ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು. 20-30ರ ವಯಸ್ಸಿನಲ್ಲಿ ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳಿದರೆ, ಕಾರಣ ಹೃದಯಾಘಾತ ಯಾಕೆ ಆಗ್ತಾ ಇದೆ, ಅಥವಾ ಸ್ಟ್ರೋಕ್ ಆಗಿದೆ, ಮೆದುಳಿನ ರಕ್ತಸ್ರಾವ, ಬ್ರೈನ್ ಹ್ಯಾಮರೇಜ್. ಇದು ಯಾಕೆ ಆಗ್ತದೆ ಅಂದರೆ ಈ ಎಲ್ಲ ನಿಕೋಟಿನ್ ಯುಕ್ತ ತಂಬಾಕು ಉತ್ಪನ್ನಗಳನ್ನು ಬಳಸುವುದರಿಂದ. ಈಗ ಬಾಯಿ ಕ್ಯಾನ್ಸರ್ ಇರ್ಬೋದು, ಲಂಗ್ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್, ಗಂಟಲಿನ ಕ್ಯಾನ್ಸರ್, ಮತ್ತು ಇದೆಲ್ಲವೂ ಸಹ 70-60ರ ವಯಸ್ಸಿನಲ್ಲಿ ಬರುತ್ತಿದ್ದದ್ದು ಇವತ್ತು 30-40ರ ವಯಸ್ಸಲ್ಲಿ. ನಿನ್ನೆ ತಾನೇ ಒಬ್ಬ ಪೇಷಂಟ್ ನೋಡಿದೆ, 25 ವರ್ಷದ ಯುವಕ, ಬಾಯಿಯೊಳಗೆ ಇಷ್ಟು ದೊಡ್ಡ ಗೆಡ್ಡೆ, ಕ್ಯಾನ್ಸರ್. ಯಾಕೆ ಅಂತ ಹೇಳಿದರೆ, ಕಳೆದ 8 ವರ್ಷಗಳಿಂದ ನಿರಂತರವಾಗಿ ಗುಟ್ಕಾ ತಿಂತಾ ಇದ್ದ. ಗುಟ್ಕಾ ಸಹ ತಂಬಾಕು ಉತ್ಪನ್ನ. ಸೊ ಇದು ಏನಾಗ್ತದೆ ಅಂತ ಹೇಳಿದರೆ, ಈ ತಂಬಾಕು ಉತ್ಪನ್ನಗಳನ್ನು ಯಾವುದೇ ರೀತಿಯಲ್ಲಿ ಸೇವಿಸಿದರೂ ಸಹ ನಮ್ಮ ಜೀವಕ್ಕೆ ಹಾನಿ ತರ್ತದೆ. ಸೊ ಈ ಎಲ್ಲ ಉತ್ಪನ್ನಗಳನ್ನು ನಾವು ಸರ್ಕಾರ ಬರೀ ಈ ಸಿಗರೇಟನ್ನಲ್ಲ, ಆ ಸಿಗರೇಟನ್ನು ಸಹ, ಸಾಂಪ್ರದಾಯಿಕ ಸಿಗರೇಟನ್ನು ಬ್ಯಾನ್ ಮಾಡಬೇಕು, ಪ್ಲಸ್ ಎಲ್ಲ ತಂಬಾಕು ಉತ್ಪನ್ನಗಳನ್ನು ಬ್ಯಾನ್ ಮಾಡಬೇಕು. ಅದು ಗುಟ್ಕಾ ಇರ್ಬೋದು, ಪಾನ್ ಪರಾಗ ಇರ್ಬೋದು, ಎಲ್ಲ ಬೇರೆ ಬೇರೆ ರೀತಿಯಲ್ಲಿ, ಸಫಾರಿ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಬರುವಂಥ ಎಲ್ಲ ತಂಬಾಕು ಉತ್ಪನ್ನಗಳನ್ನು ನಾವು ಸಂಪೂರ್ಣವಾಗಿ ನಿಷೇಧ ಮಾಡಿದರೆ ಬಹುಶಃ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿದೆ. ಎಲೆಕ್ಟ್ರಾನಿಕ್ ಸಿಗರೇಟ್ ಇದರ ನಿಷೇಧ ಆಗಿದೆ, ಆದರೆ ಇದರ ನಿಷೇಧ ಆಗುವುದಕ್ಕಿಂತಲೂ ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳುವಂತಹ ಕೆಲಸ ಆಗಬೇಕಾಗಿದೆ. ಕೇಂದ್ರ ಸರ್ಕಾರ ಅಥವಾ ಯಾವುದೇ ಸರ್ಕಾರಗಳು ಕಾನೂನಾತ್ಮಕವಾಗಿ ಒಂದಷ್ಟು ರೀತಿಯಲ್ಲಿ ಇದನ್ನು ತಡೆಗಟ್ಟುವ ಪ್ರಯತ್ನ ಮಾಡ್ಬೋದು. ಆದರೂ ಸಾಧಾರಣವಾದಂತಹ ಸಿಗರೇಟ್ಗಳು, ಬೀಡಿಗಳು, ತಂಬಾಕು ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ನಿರಂತರವಾಗಿ ಸಿಗುತ್ತಾ ಇವೆ. ಇದೆಲ್ಲವೂ ನಾವು ಹಣ ಕೊಟ್ಟು ನಮ್ಮ ಆರೋಗ್ಯವನ್ನು ಹಾಳು ಮಾಡುವಂತಹ ಸ್ಥಿತಿಯಲ್ಲಿದೆ. ಈಗ ಡಾಕ್ಟರ್, ಇಂತಹ ಎಲ್ಲ ವಸ್ತುಗಳು ಇರುವಾಗ ನಾವು ಹೇಗೆ ಇದನ್ನು ತಡೆಗಟ್ಟಬಹುದು? ತಡೆಗಟ್ಟಲಿಕ್ಕೆ ಕಾನೂನಾತ್ಮಕವಾದಂತಹ, ತಾವು ಹೇಳಿದ್ರಿ, ನಿಷೇಧ ಹೇರುವುದರ ಜೊತೆಗೆ ನಮ್ಮಲ್ಲಿ ಒಂದು ಪರಿವರ್ತನೆ ಆಗಬೇಕು, ಸ್ವಯಂ ಪರಿವರ್ತನೆ. ಅದರಿಂದ ಏನೇನು ತೊಂದರೆಗಳಿದೆ ಅಂತ ಇವತ್ತಿನ ಎಲ್ಲ ಪೇಪರ್ಗಳಲ್ಲಿ ಹೆಡ್ಲೈನಲ್ಲಿ ಬಂದಿದೆ. ಇಲೆಕ್ಟ್ರಾನಿಕ್ ಸಿಗರೇಟ್ ಬಳಸಿದವನಿಗೆ 1 ವರ್ಷ ಜೈಲು, ಮೊದಲನೇ ತಪ್ಪಿಗೆ 1 ಲಕ್ಷ ರೂಪಾಯಿ ಫೈನ್. ಪುನಃ ಅದನ್ನು ಪರಿವರ್ತನೆ ಮಾಡಿದರೆ
2 ವರ್ಷ ಜೈಲು 5 ಲಕ್ಷ ಫೈನ್ ಅಂತೇಳಿ. ಈ ಜನ ಈ ಹಣ ಮತ್ತು ಜೈಲಿನಿಂದ ಜನರನ್ನು ತಪ್ಪಿಸಲಿಕ್ಕೆ ಅದನ್ನು ಹೆದರಿಸಿ ಬೆದರಿಸಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಕಾನೂನಾತ್ಮಕವಾಗಿ ನಡೆಯುವಂಥ ಪ್ರಕ್ರಿಯೆ. ಇಲ್ಲಿ ನಾವು ಯುವ ಜನರನ್ನು ಮಾಹಿತಿ ನೀಡಿ ಅವರಿಗೆ ಅವರ ಮನೆ ಪರಿವರ್ತನೆ ಆಗುವಂಥ ರೀತಿಯಲ್ಲಿ ಮಾಡಿದರೆ ಬಹುಶಃ ಇಫೆಕ್ಟಿವ್ ಆಗಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಅಂತಹ ಒಂದು ವ್ಯವಸ್ಥೆ ಆಗಬೇಕು. ಈಗ ನೋಡಿ, ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಅಂತ ಹೇಳಿ ಒಂದು ಕಾನೂನು ಮಾಡಿದ್ದಾರೆ. ಮೊದಲೆಲ್ಲ ಎಲ್ಲೆಂದರಲ್ಲಿತ್ತು, ನೀವು ಬಸ್ ಸ್ಟ್ಯಾಂಡಲ್ಲಿ ಹೋದರೆ ಅಲ್ಲಿ, ರೈಲ್ವೆ ಸ್ಟೇಷನ್, ಪೊಲೀಸ್, ಎಲ್ಲ ಕಡೆ, ಎಲ್ಲ ಏರಿಯಾದಲ್ಲೂ ಹೋದಲ್ಲೆಲ್ಲ ರೋಡ್ ಸೈಡಲ್ಲೆಲ್ಲ ಸಿಗರೇಟ್ ಎಳಿತಾ ಇದ್ರು. ಈಗ ಬಸ್ಸಲ್ಲಿ ಕೂತು ಸಿಗರೇಟ್ ಎಳಿತಾ ಇದ್ರು, ಹತ್ತಿರದವನಿಗೆ ಕಿರಿಕಿರಿ, ತಲೆನೋವಾಗುವುದು ಅವನಿಗೆ ಹತ್ತಿರದವನು. ಹೌದು, ಈಗ ಅದೆಲ್ಲ ಕಡಿಮೆ ಆಗಿದೆ. ಯಾವುದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳಲ್ಲಿ, ಬಸ್ಸುಗಳಲ್ಲಿ, ರೈಲುಗಳಲ್ಲಿ, ಎಲ್ಲಿಯೂ ಸಹ ಬಸ್ ಸ್ಟ್ಯಾಂಡ್ಗಳಲ್ಲಿ ಸಿಗರೇಟ್ ಎಳೆಯುವವರಿಗೆ ದಂಡ ಹಾಕುವ ಕಾರಣದಿಂದ ಅದನ್ನು ಬಿಟ್ಟಿದ್ದಾರೆ. ಇನ್ನೂ ಒಂದು ಹೆಜ್ಜೆ ನಾವು ಮುಂದೆ ಹೋಗಬೇಕು. ಸಿಗರೇಟ್ಗಳನ್ನೇ, ಬಿಡಿ ಸಿಗರೇಟ್ಗಳನ್ನೇ ಬ್ಯಾನ್ ಮಾಡಬೇಕು ಅಂಥೇಳಿ. ಈಗ ರೆಸ್ಟೋರೆಂಟ್ಗಳಲ್ಲಿ ಸಹ ಸಿಗರೇಟ್ ಎಳಿಲಿಕ್ಕೆ ಅಂತ, ಈಗ ತಾವು ಏರ್ಪೋರ್ಟ್ಗಳಲ್ಲಿ ಹೋದರೆ ಒಂದು ಸೆಪರೇಟ್ ಸ್ಮೋಕಿಂಗ್ ಚೇಂಬರ್ ಅಂತ ಇದೆ, ಅಲ್ಲಿ ಹೋಗಿ, ಅದು ನಾವು ಅದನ್ನು ಸಾವಿನ ಚೇಂಬರ್ ಅಂತ ಹೇಳೋದು, ಮರಣದ ಚೇಂಬರ್ ಅಂತೇಳಿ. ನಾವು ಸರ್ಕಸ್ಗಳಲ್ಲಿ ನೋಡ್ತೇವಲ್ಲ, ಮರಣದ ಇದು ಅಂತೇಳಿ, ಮರಣದ ವೃತ್ತ, ಮರಣದ ಗುಹೆ ಅಂತ ಹೇಳ್ತೇವೆ. ಅಲ್ಲಿ ಹೇಗೆ ಸೈಕಲ್ ಮೋಟಾರ್ ತಿರುಗ್ತಾರೆ, ಹಾಗೆ ಏರ್ಪೋರ್ಟ್ಗಳಲ್ಲಿ ಅದು ಜನ ಎಷ್ಟು ವಿದ್ಯಾವಂತರಾಗಿದ್ದಾರೆ ಆದರೂ ಸಹ ಅವರು ಏರ್ಪೋರ್ಟ್ಗಳಲ್ಲಿ ಹೋಗಿ ಅಂತಹ ಒಂದು ಸ್ಮೋಕಿಂಗ್ ಚೇಂಬರ್ಗಳಲ್ಲಿ ಹೋಗಿ ಹೊಗೆ ಸೇವನೆ ಮಾಡಿ ಬರ್ತಾ ಇದ್ದಾರೆ. ಅದು ಯಾಕೆ ಅಂತ ಹೇಳಿದರೆ, ನಾವು ಈಗ ಆಗಲೇ ಹೇಳಿದೆ, ಜಾಹೀರಾತುಗಳು ಈಗೆಲ್ಲ ಕಡಿಮೆ ಆಗಿದೆ. ಮೊದಲೆಲ್ಲ ಒಂದು ಸಿಗರೇಟ್ ಹೇಳಿದ ಕೂಡಲೇ ಅವನಿಗೆ ಒಂದು ಐಡಿಯಾ ಹೊಳೆಯುವುದು, ಅದರಲ್ಲಿ ದೊಡ್ಡ ಜನ ಆಗೋದು. ಒಂದು ಉದಾಹರಣೆಗೆ ಡಾಕ್ಟ್ರುಗಳು ಕೂಡ ಕೆಲವರು ಇದ್ದರು, ಒಂದು ಸಿಗರೇಟ್ ಹೇಳಿದ ಆಪರೇಷನ್ಗೆ ಹೋದರೆ ಅವರು ಸಕ್ಸಸ್ ಆದರು ಅಂತ ಹೇಳಿಕೊಂಡು ಈ ರೀತಿಯ ಎಲ್ಲ ಒಂದು ರೀತಿಯ ಭ್ರಮಾತ್ಮಕವನ್ನು ಉಂಟು ಮಾಡ್ತಾಯಿದ್ರು. ಅದು ನೋಡಿ, ವೈಭವೀಕರಣ ಮಾಡೋದು. ಈಗ ನಾವು ಸಿನಿಮಾಗಳಲ್ಲಿ ತಗೊಳ್ಳಿ, ಯಾವುದೇ ಈಗ ರಜನಿಕಾಂತ್ ಸಿನಿಮಾಗಳಲ್ಲಿ ರಜನಿಕಾಂತ್ ಯಾವ ರೀತಿ ಸಿಗರೇಟ್ ಎಳಿತಾನೆ ಅಂತೇಳಿ, ಅದೇ ಒಂದು ಸಿಗರೇಟನ್ನು ಹಿಂಗೆ ಹಾರಿಸಿ ಕೈಯಲ್ಲಿ ಬಾಯಿಗೆ ಹಾಕಿ ಬಾಯಿಗೆ ಬಂದು ಬಿಡೋದು, ಮತ್ತೆ ಒಂದು ವಿಭಿನ್ನವಾದ ಶೈಲಿನಲ್ಲಿ ಅದನ್ನು ಉರಿಸುವಂಥದ್ದು. ಇದು ಜನರಿಗೆ ಏನಾಗ್ತದೆ ಅಂದರೆ, ಈ ತಪ್ಪು ದಾರಿ ಹಿಡಿಯೋದು ಸುಲಭ, ಜನರು ಬೇಗ ಅದನ್ನು ಅನುಕರಣೆ ಮಾಡಲಿಕ್ಕೆ ಹೋಗ್ತಾರೆ. ಅದೇ ಸ್ಟೈಲ್ನಲ್ಲಿ ಸಲ್ಮಾನ್ ಖಾನ್ ಒಂದು ಸಿಗರೇಟ್ ಹೇಳಿದ್ರೆ ನನಗೆ ವಿಪರ್ಯಾಸ ಯಾಕೆ ಅನ್ನೋದು ಸಿನಿಮಾಗಳಲ್ಲಿ ಅದನ್ನು ಇವಾಗಲೂ ತೋರಿಸ್ತಾರೆ, ಆದರೆ ಕೆಳಗಡೆ ಒಂದು ಲೈನ್ ಹಾಕ್ತಾರೆ, ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್, ಸ್ಮೋಕಿಂಗ್ ಈಸ್ ಡೇಂಜರಸ್ ಟು ಹೆಲ್ತ್, ಸ್ಮೋಕಿಂಗ್ ಮೇ ಕಾಸ್ ಕ್ಯಾನ್ಸರ್ ಅಂತ ಕೆಳಗಡೆ ಒಂದು ಲೈನ್ ಹಾಕ್ತಾರೆ. ಅದನ್ನು ಸಹ ನಾವು ಮಾಡಬೇಕು. ಈಗ ಸಾರ್ವಜನಿಕ ಸ್ಥಳಗಳಲ್ಲಿ ಹೇಗೆ ನಾವು ಬ್ಯಾನ್ ಮಾಡಿದ್ದೇವೋ ಹಾಗೆ ಇದನ್ನು ಸಿನಿಮಾಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಸಿಗರೇಟ್ ಎಳೆಯುವುದನ್ನು ಕಾಣಲೇಬಾರ್ದು, ಆ ರೀತಿಯ ಒಂದು ವ್ಯವಸ್ಥೆ ಮಾಡಬೇಕು. ನಮ್ಮ ರೋಲ್ ಮಾಡೆಲ್ಗಳು, ನಮ್ಮ ಯುವಕರು ದಾರಿ ತಪ್ಪುದು ಸುಲಭ. ಹೀರೋ ಯಾವ ರೀತಿಯಲ್ಲಿ ಸ್ಮೋಕ್ ಮಾಡ್ತಾನೆ ಅದೇ ರೀತಿಯಲ್ಲಿ, ಅದೇ ಶೈಲಿನಲ್ಲಿ ಸಿಗರೇಟ್ ಎಳಿಬೇಕು ಅಂತೇಳಿ ಒಂದು ವ್ಯವಸ್ಥೆಗೆ ಯುವ ಜನರು ಮಾರು ಹೋಗ್ತಾರೆ. ಅದನ್ನು ಮಾಡಬೇಕಾಗತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧದ ಜೊತೆಗೆ ಈಗ ಅದನ್ನು ಮಾರಾಟವನ್ನು ನಿಷೇಧಿಸಬೇಕು. ಮತ್ತು ಕೋಪ್ಟಾ ಅಂತ ಹೇಳಿ ಅದನ್ನು ಕಾನೂನು ಇದೆ, ಸಿಗರೇಟ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಇದೆ. ಅದನ್ನು ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಅದರ ಪ್ರಕಾರ ಶಾಲೆಯಿಂದ 100 ಮೀಟರ್ ದೂರದಲ್ಲಿ ಯಾವುದೇ ತಂಬಾಕು ಉತ್ಪನ್ನಗಳನ್ನು ಮಾರಬಾರ್ದು, 18 ವರ್ಷದ ಕೆಳಗಿನವರಿಗೆ ತಂಬಾಕು ಉತ್ಪನ್ನಗಳನ್ನು ಮಾರಬಾರ್ದು, ಬೇರೆ ಬೇರೆ ಕ್ಲಾಸ್ ಇದೆ. ಈಗ ಪುನಃ ಕಳೆದ ವರ್ಷ ಅದು ಅಮೆಂಡ್ಮೆಂಟ್ ಆಗಿ ಹೊಸ ಕಾನೂನೇ ಬಂದಿದೆ. ಅದನ್ನು ಸೇಲ್ ಮಾಡಿದರೆ ಅವನಿಗೆ ಜೈಲು ಶಿಕ್ಷೆ, ಮೈನರಿಗಳಿಗೆ ಕೊಡಬಾರ್ದು ಅಂತೇಳಿ. ಅದನ್ನು ಭಾಳಷ್ಟು ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಮಾಡಿದರೆ ಬಹುಶಃ ನಾವು ಈ ಸಿಗರೇಟ್ ಉತ್ಪನ್ನಗಳನ್ನು ಬ್ಯಾನ್ ಮಾಡೋದ್ರ ಜೊತೆಗೆ ಇದನ್ನು ಇಂಪ್ಲಿಮೆಂಟ್ ಮಾಡೋದ್ರ ಮುಖಾಂತರ ಜನರನ್ನು, ಇನ್ನು ನಾವು ಆದಷ್ಟು ಮಾಹಿತಿ ಶಿಬಿರಗಳನ್ನು, ಜನರಿಗೆ ಎಜುಕೇಷನ್, ಈಗ ಶಾಲೆಗಳಲ್ಲಿ ಹೋಗಿ ನಾವು ತಂಬಾಕಿನಿಂದ ಏನೇನು ತೊಂದರೆಗಳಾಗ್ತದೆ ಅಂತ ಸಣ್ಣ ವಯಸ್ಸಿನ ಮಕ್ಕಳ ಮೇಲೆ ನಾವು ಒಂದು ಪರಿಣಾಮಕಾರಿಯಾಗಿ ಇದರಿಂದ ಕ್ಯಾನ್ಸರ್ ಬರ್ತದೆ 10 ಬಾರಿ ಹೇಳಿದಾಗ ಮಗುವಿಗೆ ಎಲ್ಲೋ ಒಂದು ರೀತಿಯ ಒಂದು ಪರಿವರ್ತನೆ ಆಗಬೇಕು. ಇಂತಹ ಜನರನ್ನು ಪರಿವರ್ತನೆ ಮಾಡುವಂಥ ಕೆಲಸಗಳನ್ನು ನಾವು ಮಾಡಬೇಕು. ಹಿಂದೆ ಎಲ್ಲ ಹೇಗೆ ಆಗ್ತಾಯಿತ್ತು ಅಂತ ಹೇಳಿದರೆ, ನಮಗೆ ಉದಾಹರಣೆಗೆ ಹೇಳೋದಿದ್ರೆ ಅತ್ತೆ ಹೆಸರು ಹೇಳಬಾರ್ದು, ತಂದೆ ಹೆಸರು ಹೇಳಬಾರ್ದು, ಕಣ್ಣು ಕುರುಡಾಗ್ತದೆ. ಒಂದು ರೀತಿಯ ಧಾರ್ಮಿಕ ನಂಬಿಕೆಯನ್ನು ಹುಟ್ಟಿಸಿಕೊಂಡು ಆ ಧಾರ್ಮಿಕ ನಂಬಿಕೆ ಮತ್ತು ದೇವರುಗಳ ಭಯದಿಂದ ನಮ್ಮನ್ನು ಒಂದು ಜಾಗೃತಿಯನ್ನು ಉಂಟು ಮಾಡುವಂತಹ ಪ್ರಯತ್ನ ಆಗ್ತಾಯಿತ್ತು. ಈಗ ನಾವು ದೇವರಿಗೂ ಹೆದರುವುದಿಲ್ಲ, ಮತ್ತು ಸರ್ಕಾರಕ್ಕೆ ಹೇಗೂ ಹೆದರುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಕಾನೂನುಗಳನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಜನರ ಸಹಕಾರ ಅತಿ ಅಗತ್ಯ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸಿಗರೇಟನ್ನು ಬ್ಯಾನ್ ಮಾಡಬೇಕು, ಅವನನ್ನು ಜೈಲಿಗೆ ಹಾಕಬೇಕು ಅಂದರೆ ಅವನು ಜೈಲಿಗೆ ಹಾಕಿದರೆ ಜೈಲಲ್ಲಿ ಹೋಗಿ ಅವನು ಸಿಗರೇಟ್ ಎಳಿತಾನೆ, ಹೊರಗೆ ಬಂದ ಕೂಡಲೇ ಸಿಗರೇಟ್ ಎಳಿತಾನೆ. ಇದನ್ನು ಮನುಷ್ಯನ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತೆ ಮಾಡಿ ಮನಸ್ಸು ಮತ್ತು ಹೃದಯ ಪರಿವರ್ತನೆ ಆಗಬೇಕು.
ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು. ಮತ್ತು ನಾವು ಸಹ ರೋಲ್ ಮಾಡೆಲ್ಗಳು ಆಗಬೇಕು. ಈಗ ಪೇರೆಂಟ್ಸ್ ಮಕ್ಕಳಿಗೆ ನೀನು ಸಿಗರೇಟ್ ಎಳಿಬೇಡ, ನೀನು ಕುಡಿಬೇಡ, ಡ್ರಿಂಕ್ಸ್ ಮಾಡಬೇಡ ಅಂದರೆ ಅವರು ಬಿಡಬೇಕಾಗತ್ತೆ. ಅದು ಬಿಟ್ಟು ಇವರು ಕೈನಲ್ಲಿ ಸಿಗರೇಟ್ ಇಟ್ಕೊಂಡು ನೀನು ಸ್ಮೋಕ್ ಮಾಡಬಾರ್ದು ಅಂತ ಮಕ್ಕಳಿಗೆ ಹೇಳಿದರೆ ಅದು ಸರಿಯಾಗುವುದಿಲ್ಲ. ಅದು ನೈತಿಕವಾಗಿ ಹೇಳುವಂಥ ಹಕ್ಕು ಸಹ ಇಲ್ಲ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಶಾಲೆಗಳಲ್ಲಿ, ಪಬ್ಲಿಕ್ ಪ್ಲೇಸ್ಗಳಲ್ಲಿ, ಮನೆಗಳಲ್ಲಿ ನಾವೆಲ್ಲರೂ ರೋಲ್ ಮಾಡೆಲ್ಗಳಾಗಬೇಕು. ನಾವು ಇನ್ನೊಬ್ಬರಿಗೆ ರೋಲ್ ಮಾಡೆಲ್ ಆಗಿ ಅದನ್ನು ಮಾಡಬಾರ್ದು ಅಂತ ಹೇಳಿ ಮನ ಪರಿವರ್ತನೆ ಆಗುವ ರೀತಿಯಲ್ಲಿ ಬಿಹೇವ್ ಮಾಡಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ರೀತಿಯ ಬದಲಾವಣೆ ಬರಲಿ. ಮುಂದಿನ ದಿನಗಳಲ್ಲಿ ನಮ್ಮ ಈ ಸಿಗರೇಟಿನ ಜೊತೆಗೆ ಆ ಸಿಗರೇಟುಗಳನ್ನು, ಗುಟ್ಕಾ, ತಂಬಾಕಿನ ಎಲ್ಲ ಪ್ರಾಡಕ್ಟ್ಗಳನ್ನು ಸರ್ಕಾರ ನಿಷೇಧ ಮಾಡಲಿ, ಅದರಿಂದ ಬರುವಂಥ ಆದಾಯ ನಮಗೆ ಬೇಡ ಅಂತಹ ಒಂದು ಮನೋಸ್ಥಿತಿಯನ್ನು ನಾವೆಲ್ಲರೂ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಳ್ಳೋಣ. ಆ ಮೂಲಕ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟಲಿಕ್ಕೆ ನಾವೆಲ್ಲ ಒಂದು ಪ್ರತಿಜ್ಞೆ ಮಾಡೋಣ, ಶಪಥ ಮಾಡೋಣ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾವೆಲ್ಲರೂ ಸ್ವಯಂ ಜಾಗೃತರಾಗಬೇಕು. ಅದರ ಜೊತೆಗೆ ನಮ್ಮ ಸಮಾಜವನ್ನು ಜಾಗೃತಿ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ವಿಶೇಷವಾಗಿ ಯುವ ಜನರು ಇದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಿಕೊಂಡು ಮತ್ತೊಬ್ಬರನ್ನು ಎಚ್ಚರಿಸುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಆ ಮೂಲಕವಾಗಿ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರ ಇವತ್ತು ಎಲೆಕ್ಟ್ರಾನಿಕ್ ಸಿಗರೇಟನ್ನು ನಿಷೇಧ ಮಾಡಿದೆಯೋ ಅದೇ ರೀತಿಯಲ್ಲಿ ನಾವು ಸ್ವಯಂ ಎಲ್ಲ ಅಂತಹ ಮಾದಕ ವಸ್ತುಗಳಿಗೆ, ತಂಬಾಕು ವಸ್ತುಗಳಿಗೆ ನಿಷೇಧವನ್ನು ನಾವು ಹೇರುವ ಮೂಲಕವಾಗಿ ನಮ್ಮ ಜೀವನವನ್ನು, ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಬೇಕು, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಬೇಕು. ತನ್ಮೂಲಕ ದೇಶದ ಸಂಪತ್ತನ್ನು ಹೆಚ್ಚಿಸುವಂತಹ ಕೆಲಸ, ಆರೋಗ್ಯ ಸಂಪತ್ತು ಹೆಚ್ಚಿದರೆ ಅದೇ ದೊಡ್ಡ ಸಂಪತ್ತು ಅಂತ ಹೇಳಿಕೊಳ್ಳುತ್ತಾ ಈ ಮಾಹಿತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಬಹಳ ಒಳ್ಳೆಯ ಮಾಹಿತಿಯನ್ನು ಹಂಚಿಕೊಂಡಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಇವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಡಾಕ್ಟರ್. ಧನ್ಯವಾದಗಳು.